ನಮಸ್ತೆ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ನಾನು ಮಂಗಳೂರು ಸ್ಟೈಲ್ ಅಕ್ಕಿ ರೊಟ್ಟಿ ಹೇಗೆ ಮಾಡ್ದೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಚಿಕನ್ ಸಾಂಬಾರ್ ಜೊತೆ ತುಂಬಾ ಚೆನ್ನಾಗಿರುತ್ತೆ ಇದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಚಾನಲ್ ಇಷ್ಟವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ನೋಡಿ, ನಾನಿಲ್ಲಿ 1/4 ಕಪ್ನಷ್ಟು ಕುಚ್ಚಲಕ್ಕಿನ ತೊಗೊಂಡಿದ್ದೀನಿ. ಆಮೇಲೆ 1 ಕಪ್ನಷ್ಟು ಬೆಳ್ತಿಗೆ, ಅಂದರೆ ದೋಸೆಗೆಲ್ಲ ಯೂಸ್ ಮಾಡ್ತೀವಲ್ವ ಆ ಅಕ್ಕಿ, ರೇಷನಲ್ಲಿ ಸಿಗುತ್ತೆ ಅಲ್ವ ಆ ಅಕ್ಕಿನ ಯೂಸ್ ಮಾಡಿದ್ದೀನಿ. ಚೆನ್ನಾಗಿ ಇದನ್ನು 3-4 ಸರಿ ತೊಳೆದಿದ್ದೀನಿ. ಇವಾಗ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನೆನೆಯೋದಕ್ಕೆ ಇಡ್ತಾಯಿದ್ದೀನಿ. ರಾತ್ರಿ ಹಾಕಿಟ್ಟರೆ ಬೆಳಗ್ಗೆ ತಿಂಡಿಗೆ ಸರಿಯಾಗುತ್ತೆ. ಅಟ್ಲೀಸ್ಟ್ ಒಂದು 4-5 ಗಂಟೆ ಆದರೂ ಇದು ನೆನೆಬೇಕು. ನೋಡಿ, ಚೆನ್ನಾಗಿ ನೆಂದಿದೆ. ಇವಾಗ ಇದನ್ನು ಗ್ರೈಂಡರಲ್ಲಿ ರುಬ್ಬಿದ್ರೂ ಆಗುತ್ತೆ, ಮಿಕ್ಸಿಯಲ್ಲಿ ಹಾಕಿದ್ರೂ ಆಗುತ್ತೆ. ನಾನು ಇದನ್ನು 2 ಬ್ಯಾಚ್ ಆಗಿ ಮಾಡ್ತಾಯಿದ್ದೀನಿ. ಅಂದರೆ ಇವಾಗ ಬೆಳಗಿನ ತಿಂಡಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅಕ್ಕಿನ ತೊಗೊಂಡು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿಬಿಟ್ಟು ರುಬ್ತಾಯಿದ್ದೀನಿ. ಉಳಿದಿರೋ ಅಕ್ಕಿ ಇದೆ ಅಲ್ವ, ಅದನ್ನೊಂದು ಸರಿ ಚೆನ್ನಾಗಿ ತೊಳೆದ್ಬಿಟ್ಟು ಫ್ರೆಶ್ ಆಗಿರುವಂಥ ನೀರನ್ನು ಹಾಕಿಬಿಟ್ಟು ನಾನು ಹಾಗೆ ಇಡ್ತಾಯಿದ್ದೀನಿ. ಸಂಜೆಗೆ ಮಾಡೋಕ್ಕೆ ಅಂತ. ನಾವು ಒಂದೇ ಸರಿ ಎಲ್ಲ ರುಬ್ಬಿಟ್ಟೆ ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ. ಫ್ರಿಜ್ಜಲ್ಲಿ ಇಟ್ಟರೆ ಇದು ರೊಟ್ಟಿ ತೆಗಿಯೋಕ್ಕೆ ಬರೋದಿಲ್ಲ, ಅಂದರೆ ಎದ್ದೇಳೋದಿಲ್ಲ. ಕೋಲ್ಡ್ ಆಗಿರುತ್ತಲ್ವ, ಕಾವಲಿಗೆ ಹಾಕಿದ್ರೆ ತೆಗಿಯೋಕ್ಕೆ ಬರಲ್ಲ. ಅದಕ್ಕೋಸ್ಕರ ನಾನು ಎಷ್ಟು ಬೇಕೋ ಅಷ್ಟು ಮಾತ್ರ ಯೂಸ್ ಮಾಡಿಬಿಟ್ಟು ಉಳಿದಿರೋ ಅಕ್ಕಿನ ಹಾಗೆ ಇಟ್ಟಿದ್ದೀನಿ. ಇವಾಗ ನೋಡಿ, ಚೆನ್ನಾಗಿ ತಂದಿದ್ದೀನಿ. ತುಂಬ ಫೈನ್ ಪೇಸ್ಟಾಗಿ ಆಗಬೇಕಂತ ಏನಿಲ್ಲ, ಸ್ವಲ್ಪ ತರ್ತರಿಯಾಗಿ ಇದ್ದರೂ ಪರವಾಗಿಲ್ಲ. ಇವಾಗ ಇದಕ್ಕೆ ನಾನೊಂದು 3 ಟೇಬಲ್ ಸ್ಪೂನ್ನಷ್ಟು ನೀರನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ. ನೀವು ಕೈಯಲ್ಲಿ ತಟ್ಟಿ ರೊಟ್ಟಿ ಮಾಡೋದಾದರೆ, ಮುಂಚೆಲ್ಲ ಕೈಯಲ್ಲೇ ತಟ್ಟಿ ರೊಟ್ಟಿ ಮಾಡ್ತಾಯಿದ್ರು, ಆವಾಗ ಸ್ವಲ್ಪ ದಪ್ಪನೇ ಇರಬೇಕು. ನಾನು ಸ್ಪೂನಲ್ಲಿ ಮಾಡೋದು, ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿದ್ದೀನಿ. ಸ್ವಲ್ಪ ತೆಳ್ಳಗಾಗಬೇಕಿದು. ನೋಡಿ, ಇಷ್ಟ ಆದರೆ ಸಾಕು. ಜಾಸ್ತಿ ತೆಳ್ಳಗೆ ಕೂಡ ಬೇಡ, ಜಾಸ್ತಿ ದಪ್ಪ ಕೂಡ ಬೇಡ, ಇಷ್ಟ ಆದರೆ ಸಾಕಾಗುತ್ತೆ. ನನ್ನ ಹತ್ರ ನೋಡಿ ಅಲ್ಯೂಮಿನಿಯಂ ಕಾವಲಿ ಇರೋದು. ಕಬ್ಬಿಣ ಕಾವಲಿ ಇದ್ದರೆ ಒಳ್ಳೆಯದು, ಅದರಲ್ಲಿ ತೆಗಿಯೋಕ್ಕೆಲ್ಲ ಈಸಿಯಾಗಿ ಬರುತ್ತೆ. ಇದು ಸ್ವಲ್ಪ ರಗಳೆ ಅಲ್ಯೂಮಿನಿಯಂ ಕಾವಲಿ ಇದ್ದರೆ ಇದನ್ನು ತುಂಬ ಲೋ ಫ್ಲೇಮಲ್ಲೇ ಬಿಸಿ ಮಾಡಬೇಕು. ತುಂಬ ಹೈ ಫ್ಲೇಮಲ್ಲಿ ಬಿಸಿ ಮಾಡಿದರೆ ರೊಟ್ಟಿ ತೆಗಿಯೋಕ್ಕೆ ಬರಲ್ಲ. ಹೆಂಗೆ ಮಾಡಿದ್ರು ಕಮ್ಮಿ ಫ್ಲೇಮಲ್ಲಿ ಬಿಸಿ ಆದಮೇಲೆ 1 ಸ್ಪೂನಷ್ಟು ಹಿಟ್ಟನ್ನು ಹಾಕ್ಬಿಟ್ಟು ಈ ಥರ ಸುತ್ತಾಯಿದ್ದೀನಿ. ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ರೊಟ್ಟಿಯನ್ನು ಹಾಕಬೇಕು. ಕೈಯಲ್ಲಿ ತಟ್ಟೋದಾದರೂ ಹಂಗೆ, ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ತಟ್ಟಬೇಕು. ಆಮೇಲೆ ಎಣ್ಣೆ ಹಾಕೋಕ್ಕೆ ಹೋಗಬೇಡಿ, ಎಣ್ಣೆ ಹಾಕಬಾರ್ದು. ಈ ರೊಟ್ಟಿಗೆ ಎಣ್ಣೆ ಯೂಸ್ ಮಾಡೋದಿಲ್ಲ. ಮುಚ್ಚಳನ್ನು ಮುಚ್ಚಿಬಿಟ್ಟು ಒಂದು 20 ಸೆಕೆಂಡ್ನಷ್ಟು ಮುಚ್ಚಳನ್ನು ಮುಚ್ಚಿಬಿಟ್ಟು ಬೇಯಿಸಬೇಕು ಮೀಡಿಯಮ್ ಫ್ಲೇಮಲ್ಲಿ. ಮೇಲ್ಗಡೆ ಭಾಗ ಬೇಯಬೇಕಲ್ವ, ಆಮೇಲೆ ಮುಚ್ಚಳನ್ನು ತೆಗೆದ್ಬಿಟ್ಟೆ ಬೇಯಿಸಬೇಕು. ಸ್ಟಾರ್ಟಿಂಗ್ ಮಾತ್ರ ಸ್ವಲ್ಪ ಮುಚ್ಚಳನ್ನು ಮುಚ್ಚೋದು, ಆಮೇಲೆ ತೆಗಿಬೇಕು. ಇಲ್ಲಾಂದರೆ ಅದು ಕ್ರಿಸ್ಪಿಯಾಗಿರೋದಿಲ್ಲ, ಸಾಫ್ಟಾಗೇ ಇರುತ್ತೆ. ಇದು ತುಂಬ ಕೋಳಿ ಸಾರು ಜೊತೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಕೆಳಗಡೆ ಭಾಗ ತುಂಬ ಕ್ರಿಸ್ಪಿಯಾಗಿ ಬಂದುಬಿಟ್ಟು ಮೇಲ್ಗಡೆ ತುಂಬ ಸಾಫ್ಟಾಗಿ ರೊಟ್ಟಿ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಇದು ಬೇಯ್ತಾ ಬಂದಾಗೆ ನೋಡಿ ಸೈಡಲ್ಲಿ ಬಿಡ್ತಾ ಬರುತ್ತೆ, ಅದನ್ನು ತೆಗೆದ್ರಾಯ್ತು ಈಸಿಯಾಗಿ. ಇನ್ನೊಂದು 30 ಸೆಕೆಂಡ್ ಹಾಗೆ ಇಟ್ಟರೆ ನಾವು ನಾರ್ಮಲ್ ದೋಸೆ ಹೆಂಗೆ ತೆಗಿತೀವಿ ನೋಡಿ, ಅಷ್ಟು ಈಸಿಯಾಗಿ ತೆಗಿಯೋಕ್ಕೆ ಬರುತ್ತೆ. ಇದು ನಾನು ಸ್ವಲ್ಪ ಬೇಗ ತೆಗಿತಾ ಇದ್ದೀನಿ, ಹಾಗಾಗಿ ಸ್ವಲ್ಪ ಈ ಥರ ಪ್ರೆಷರ್ ಕೊಟ್ಬಿಟ್ಟು ತೆಗಿಬೇಕಾಗುತ್ತೆ. ಇಲ್ಲಾಂದರೆ ಸ್ವಲ್ಪ ಕಾಯೋದಕ್ಕೆ ಜಾಸ್ತಿ ಬಿಟ್ಟರೆ ಈಸಿಯಾಗಿ ತೆಗಿಯೋಕ್ಕೆ ಬರುತ್ತೆ. ಇದು ಕೋಳಿ ಸಾಂಬಾರು ಜೊತೆ ಮಾತ್ರ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಆಮೇಲೆ ಕೋಳಿ ಸುಕ್ಕಕ್ಕೆಲ್ಲ ಸ್ವಲ್ಪ ಓಕೆ ಪರವಾಗಿಲ್ಲ, ಬಟ್ ಸಾಂಬಾರಿಗೆ ತುಂಬಾ ಚೆನ್ನಾಗಿರುತ್ತೆ. ವೆಜ್ ಸಾಂಬಾರಿಗೆಲ್ಲ ಅಷ್ಟು ಸೂಟ್ ಆಗೋದಿಲ್ಲ ಇದು. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ.